ಉಡುಪಿಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ನೆರಳಲ್ಲಿ ನಡೆಯುವ ದುರ್ಗಾ ದೌಡ್ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಂದಿಕೂರು ಹಾಗೂ ಪಲಿಮಾರು ಘಟಕದಿಂದ ನೂರಾರು ಕಾರ್ಯಕರ್ತರು ನಂದಿಕೂರಿನಿಂದ ಬೈಕ್, ಕಾರು ಹಾಗೂ ಬಸ್ ಮೂಲಕ ತೆರಳಿದ್ದು ಅವರ ಜಾಥಾಕ್ಕೆ ಸ್ಥಳೀಯ ಮುಖಂಡರಾದ ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು ಅವರು ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಉಡುಪಿಯಲ್ಲಿ ದುರ್ಗಾ ದೌಡ್ ಎಂಬ ಬೃಹತ್ ಸಮಾವೇಶ ನಡೆಯಲಿದ್ದು ಆ ಕಾರ್ಯಕ್ರಮಕ್ಕೆ ಹಿಂದೂ ಜಾಗರಣ ವೇದಿಕೆಯ ಪ್ರತಿ ಘಟಕದಿಂದಲೂ ಎಲ್ಲ ಸದಸ್ಯರು ಪಾಲ್ಗೊಳ್ಳಲಿದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಹಿಂದೂ ಧರ್ಮದ ಉಳಿವಿಗಾಗಿ ಶ್ರಮಿಸುವುದು ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮದ ವಿರುದ್ಧ ಬಹಳಷ್ಟು ವಿಧಗಳಲ್ಲಿ ದಾಳಿಗಳು ಆಗುತ್ತಿರುವುದನ್ನು ನಾವು ಗಮನಿಸುತ್ತಿದ್ದೇವೆ. ಇಂತಹ ಕಾಲಘಟ್ಟದಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ, ದನ ಕರುಗಳನ್ನ, ಯುವಕರನ್ನ ರಕ್ಷಿಸುವ ಮಹಾಕಾರ್ಯ ಸಂಘಟನೆಯ ಮೂಲಕ ಆಗಲಿದ್ದು ಈ ನಿಟ್ಟಿನಲ್ಲಿ ಈ ದುರ್ಗಾ ದೌಡ್ ಧಾರ್ಮಿಕ ಕಾರ್ಯಕ್ರಮ ಸಹಕಾರಿಯಾಗಲಿದೆ ಎಂದು ಹೇಳಿದರು. ನಂದಿಕೂರು ಭಾಗದ ಹಿಂದೂ ಜಾಗರಣ ಯುವಕರು, ಪಡುಬಿದ್ರಿ ವಲಯ, ಕತ್ತಿಕೋಟೆ ಮತ್ತು ಶಶಿಧರ ನೇತೃತ್ವದಲ್ಲಿ ಆ ದುರ್ಗಾದೌಡ್ ಕಾರ್ಯಕ್ರಮಕ್ಕೆ ಯುವಕರನ್ನು ಸೇರಿಸಿಕೊಂಡು ಸಂಘಟನೆ ಮುಖಾಂತರ ಆ ಮೆರವಣಿಗೆಯಲ್ಲಿ ಭಾಗವಹಿಸಲು ಹೊರಟಿದ್ದಾರೆ. ಇದರ ಮುಖ್ಯ ಉದ್ದೇಶ ಎಂದರೆ, ಈಗ ಹಿಂದೂ ಧರ್ಮದ ಮೇಲೆ ಆಗುತ್ತಿರುವಂಥ ಅನ್ಯಾಯದ ವಿರುದ್ಧ ಎಲ್ಲರೂ ಒಟ್ಟುಗೂಡಿ ನಮ್ಮ ಮಹಿಳೆಯರಿಗಾಗುವ ಹಾಗೂ ನಮ್ಮ ಸಮಾಜಕ್ಕಾಗುವ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹಲವು ರೀತಿಯಿಂದ ದಬ್ಬಾಳಿಕೆಗಳು ನಡೆದಿದ್ದರೆ ಅದರ ವಿರುದ್ಧ ನಾವೆಲ್ಲರೂ ಸಂಘಟನೆ ಆಗಬೇಕು. ಸಂಘಟನೆ ಆಗಿ ಎಲ್ಲರನ್ನು ಒಟ್ಟುಗೂಡಿಸಿ ಹಿಂದೂ ಸಮಾಜವನ್ನು ರಕ್ಷಿಸುವ ಮತ್ತು ಧರ್ಮವನ್ನು ರಕ್ಷಿಸುವಂಥ, ಸಂಸ್ಕೃತಿಯನ್ನು ರಕ್ಷಿಸುವಂಥ ಕಾರ್ಯಕ್ರಮ ಈ ಹಿಂದೂ ಜಾಗರಣ ವೇದಿಕೆ ಮುಖಾಂತರ ಸಮಾಜದಲ್ಲಿ ನಡೆಯುತ್ತದೆ. ಇದನ್ನು ಇನ್ನು ಮುಂದಕ್ಕೂ ಎಲ್ಲ ಯುವಕರು ಭಾಗವಹಿಸಿ ಹಿಂದೂ ಸಮಾಜದ ಒಗ್ಗೂಡುವಿಕೆ, ನಮ್ಮ ದೇಶದಲ್ಲಿ ಇಂದು ಹಿಂದೂ ಸಮಾಜದ ಸಂಸ್ಕೃತಿಯನ್ನು ಉಳಿಸುವಂಥ ನಾಯಕತ್ವ ಉಂಟು, ಅದನ್ನು ಉಳಿಸಲಿಕ್ಕೆ ಎಲ್ಲ ಯುವಕರು ಒಟ್ಟುಗೂಡಿ ಈ ದುರ್ಗಾ ದೌಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದೂ ಸಮಾಜದಲ್ಲಿ ಆಗುವಂಥ ಅನ್ಯಾಯದ ವಿರುದ್ಧ ಎಲ್ಲರ ಒಗ್ಗೂಡಿ ಯುವ ಶಕ್ತಿ ಒಟ್ಟುಗೂಡಿ ಸಮಾಜಕ್ಕೆ ಆಗುವ ಅನ್ಯಾಯದ ವಿರುದ್ಧ, ದೌರ್ಜನ್ಯದ ವಿರುದ್ಧ ನಾವೆಲ್ಲರೂ ಒಟ್ಟುಗೂಡಿ ಹೋರಾಟಕ್ಕೆ ಯಾವಾಗಲೂ ತಯಾರಾಗ್ತದೆ. ಸಂಘಟನೆಯೇ ನಮ್ಮ ಧ್ಯೇಯ ಉದ್ದೇಶ. ನಮ್ಮ ದೇಶ ಅಂದರೆ ಹಿಂದೂ ಸಮಾಜದ ದೇಶ ಅಂತ. ಈ ಸಂದರ್ಭ ಹಿಂದೂ ಜಾಗರಣ ವೇದಿಕೆಯ ಕಾಪು ತಾಲೂಕು ಅಧ್ಯಕ್ಷ ಶಶಿಧರ್ ಹೆಗ್ಡೆ, ಪಡುಬಿದ್ರಿ ವಲಯಾಧ್ಯಕ್ಷ ಪ್ರತೀಕ್ ಕೋಟ್ಯಾನ್, ನಂದಿಕೂರು ಘಟಕಾಧ್ಯಕ್ಷ ನಿತೀಶ್ ಶೆಟ್ಟಿ, ಪಲಿಮಾರು ಘಟಕಾಧ್ಯಕ್ಷ ರಾಘವೇಂದ್ರ ಸುವರ್ಣ, ರಿತೀಶ್ ದೇವಾಡಿಗ, ವಿನೋದ್ ಶೆಟ್ಟಿ ಅಡ್ವೆ, ಸೌಮ್ಯಲತಾ ಶೆಟ್ಟಿ, ನೀತಾ ಗುರ್ರಾಜ್ ಹಾಗೂ ಗಾಯತ್ರಿ ಪ್ರಭು ಮತ್ತಿತರರು ಉಪಸ್ಥಿತರಿದ್ದರು.